ಸೂರ್ಯ ಮುಳುಗುತ್ತಿದ್ದಂತೆ ಆ ಹಳ್ಳಿಯ ಮನೆಗಳಲ್ಲೂ ಜ್ಯೋತಿಗಳು ಬೆಳಗುತ್ತಿದ್ದವು. ಪತಿಯ ದೀರ್ಘ ಆಯುಷ್ಯಕ್ಕಾಗಿ, ಸಂಸಾರದ ಸೌಲಭ್ಯಕ್ಕಾಗಿ ಮಹಿಳೆಯರು ಭೀಮನ ಅಮಾವಾಸ್ಯೆಯ ಪೂಜೆಗೆ ಸಿದ್ಧರಾಗಿದ್ದರು. ಆದರೆ ಅದೇ ಊರಿನ ಆ ಕತ್ತಲೆಯ ತುದಿಯಲ್ಲಿದ್ದ ಮನೆಯಲ್ಲಿ ಮಾತ್ರ ಪತಿಯ ದೀರ್ಘಾಯುಷ್ಯ ಪ್ರಾರ್ಥನೆ ತಲುಪುವ ಮುನ್ನವೇ ಸಾವು ತನ್ನ ಕರಾಳ ಹಸ್ತವನ್ನ ಚಾಚಿ ಮುಗುಳ್ನಗುತ್ತಿತ್ತು. ಹೌದು, ಅಂದು ವರ್ಷದ ಅತ್ಯಂತ ಪವಿತ್ರ ಹಾಗೂ ಮಂಗಳಕರ ದಿನ ಎಂದು ಭಾವಿಸಲಾದ ಭೀಮನ ಅಮಾವಾಸ್ಯೆ. ಹೆಣ್ಣು ಮಕ್ಕಳು ತಮ್ಮ ಗಂಡಂದಿರ ಪಾದ ಪೂಜೆ ಮಾಡಿ ತಂಬಿಟ್ಟು ಪ್ರಸಾದ ತಯಾರಿಸಿ ಪತಿಯ 100 ವರ್ಷದ ಆಯುಷ್ಯಕ್ಕಾಗಿ ದೇವರಿಗೆ ದಾರ ಮುಡಿಯುವ ಮೂಲಕ ಮಂಗಳ ಹಬ್ಬವನ್ನ ಆಚರಣೆ ಮಾಡುತ್ತಿದ್ದರು. ಅತ್ತ ಮನೆಯಲ್ಲಿ ಪತ್ನಿ ಅರಿಶಿನ ಕುಂಕುಮ ಹಿಡಿದು ಪತಿಯ ಆಗಮನಕ್ಕಾಗಿ ಕಾಯುತ್ತಿದ್ದಳು. ಮೈಸೂರಿನಲ್ಲಿ ತಮ್ಮ ಕೆಲಸ ಮುಗಿಸಿಕೊಂಡು 51 ವರ್ಷದ ಆ ಪತಿ ತಮ್ಮ ಬೈಕ್ನಲ್ಲಿ ಮನೆಗೆ ಹಿಂದಿರುಗುತ್ತಿದ್ದರು. ಹಬ್ಬದ ಸಂಭ್ರಮದಲ್ಲಿದ್ದ ಕುಟುಂಬಗಳು ಸೇರಲು ಅವರು ಧಾವಿಸುತ್ತಿದ್ದರು. ಆದರೆ ದುರಾದೃಷ್ಟ, ವಿಧಿ ಬರದ ಕರಾಳ ಬರವೇ ಬೇರೆಯಾಗಿತ್ತು. ಆಗಿನ್ನೂ ತಪತಪಿಸುವ ಬೆಳಕು ಹರಿಯುವ ಮುಂಜಾನೆಯ ತಂಪಾದ ಕತ್ತಲೆ ಆವರಿಸಿತ್ತು. ಮೈಸೂರು ಬೆಂಗಳೂರು ರಸ್ತೆಯ ಆ ತಿರುವಿನಲ್ಲಿ ಮುಂಜಾನೆ ಮಂಜಿನ ನಡುವೆ ಸಾವಿನ ನೆರಳು ಹೊಂಚು ಹಾಕಿಕೊಳ್ಳುತ್ತಿತ್ತು. 51 ವರ್ಷದ ಧರ್ಮಣ್ಣ ಅವರು ಬೆಳಗಿನ ಜಾವದ ತಣ್ಣನೆ ಗಾಳಿಯಲ್ಲಿ ತಮ್ಮ ಬೈಕ್ನಲ್ಲಿ ಶೀಘ್ರವೇ ಮನೆ ತಲುಪುವ ಧಾವಂತದಲ್ಲಿದ್ದರೆ ಎದುರುಗಡೆಯಿಂದ ಅತಿಯಾದ ವೇಗದಲ್ಲಿ ರಭಸವಾಗಿ ಧಾವಿಸಿತ್ತು ಆ ಒಂದು ಖಾಸಗಿ ಬಸ್. ಆ ಮುಂಜಾನೆ ಶಾಂತತೆಯನ್ನ ಸೀಳಿಕೊಂಡ ಬಂದ ಚಾಲಕನ ನಿಯಂತ್ರಣ ತಪ್ಪಿದ ಆ ಕಂಟಕದ ವಾಹನ ಬೈಕಿಗೆ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದ ಶಬ್ದ ಇಡೀ ರಸ್ತೆಯನ್ನೇ ನಡುಗಿಸಿತ್ತು. ಭೀಕರ ಡಿಕ್ಕಿಯ ರಭಸಕ್ಕೆ ಬೈಕ್ ನುಚ್ಚುನೂರಾಗಿತ್ತು. ಅವರು ಬಸ್ಸಿನ ರಭಸಕ್ಕೆ ತೂರಿ ಬಂದು ರಸ್ತೆ ಮೇಲೆ ಬಿದ್ದಿದ್ದರು. ಕಣ್ಣು ಮುಚ್ಚಿ ತೆಗೆದರೊಳಗೆ ಪ್ರಕೃತಿ ಇನ್ನೂ ಕಣ್ಣು ತೆರೆಯುವ ಮುನ್ನವೇ ಎಲ್ಲವೂ ಶಾಂತವಾಗಿ ಹೋಗಿತ್ತು. ಹೆಲ್ಮೆಟ್ ಪುಡಿ ಪುಡಿಯಾಗಿ ಬೆಳಗಿನ ರಸ್ತೆಯುದ್ದಕ್ಕೂ ನೆತ್ತರು ಹರಿದಿತ್ತು. ಸೂರ್ಯನ ಮೊದಲ ಕಿರಣಗಳು ಧರೆಗೆ ಸ್ಪರ್ಶಿಸುವ ಮುನ್ನವೇ ಕ್ರೂರ ವಿಧಿ ಒಂದೇ ಒಂದು ಕ್ಷಣದಲ್ಲಿ ಅವರ ಶ್ವಾಸವನ್ನ ಕಸಿದುಕೊಂಡಿತ್ತು. ಆ ಕುಟುಂಬ ಭವಿಷ್ಯವನ್ನೇ ಶಾಶ್ವತವಾಗಿ ಕತ್ತಲಿಗೆ ತಳ್ಳಿಬಿಟ್ಟಿತ್ತು. ಪತಿಯ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸಬೇಕಿದ್ದ ದಿನವೇ ಅಂದ್ರೆ ಪವಿತ್ರ ದಿನದಂದೇ ಯಮನ ಹೆಜ್ಜೆಯ ಸದ್ದು ಇಡೀ ಊರನ್ನೇ ನಡುಗಿಸಿಬಿಟ್ಟಿತ್ತು. ಮನೆಯಲ್ಲಿ ದೇವರಿಗೆ ಅರ್ಪಿಸಬೇಕಿದ್ದ ಹೂಗಳು ಸಾಗರೋಪಾದಿಯಲ್ಲಿ ಹರಿದು ಬಂದ ಪತಿಯ ರಕ್ತ ಸಿಕ್ತ ದೇಹದ ಮೇಲೆ ಬೀಳುವಂತಾಗಿತ್ತು. ಮನೆ ಅಂಗಳದಲ್ಲಿ ಪೂಜಿಸಲೆಂದು ಬಿಡಿಸಿಟ್ಟಿದ್ದ ಹೂಗಳು ಇನ್ನೂ ಬಾಡಿರಲಿಲ್ಲ. ಹೊಸ್ತಿಲ ಮೇಲೆ ಬೆಳಗುತ್ತಿದ್ದ ದೀಪದ ಕುಡಿ ಇನ್ನೂ ಉರಿಯುತ್ತಲೇ ಇತ್ತು. ಆದರೆ ಆ ಮನೆಗೆ ಬರಬೇಕಿದ್ದ ಯಜಮಾನ ಮಾತ್ರ ಹೆಣವಾಗಿ ಹಿಂತಿರುಗಿದ್ದ. ಪತಿಯ ದೀರ್ಘಾಯುಷ್ಯಕ್ಕಾಗಿ ಅರಿಶಿನ ಕುಂಕುಮ ಹಿಡಿದು ಪೂಜೆಗೆ ಸಿದ್ಧರಾಗಿದ್ದ ಆಕೆಯ ಕೈಗಳಲ್ಲಿದ್ದ ಪೂಜಾ ತರಕಾರಿಗಳು ಕಣ್ಣೀರಿನ ಮಳೆಯಲ್ಲಿ ನೆನೆದು ಹೋಗಿದ್ದವು. ಒಂದೆಡೆ ಊರಿನ ಮನೆಯಲ್ಲಿ ಭೀಮನ ಅಮಾವಾಸ್ಯೆಯ ಸಂಭ್ರಮ, ಮಂಗಳಕರ ವಾದ್ಯ ಸದ್ದು ಮತ್ತು ಹೆಣ್ಣು ಮಕ್ಕಳ ಮಂಗಳಾರತಿ ಹಾಡುಗಳು ಕೇಳಿಸುತ್ತಿದ್ದರೆ, ಇನ್ನೊಂದೆಡೆ ಆ ಮನೆಯಲ್ಲಿ ಅನಾಥವಾದ ಹೆಂಡತಿ ಮತ್ತು ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಹಬ್ಬದ ದಿನದಂದು ದೇವರಿಗೆ ಅರ್ಪಿಸಬೇಕಿದ್ದ ಆ ತಂಬಿಟ್ಟು ಮತ್ತು ಹೂಗಳು ಕೊನೆಗೆ ರಕ್ತಸಿಕ್ತವಾಗಿ ಬಂದ ಅವರ ಶರೀರದ ಮೇಲೆ ಬೀಳುವಂತಾಗಿತ್ತು. ವರ್ಷವೂ ಭೀಮನ ಅಮಾವಾಸ್ಯೆ ಬರುತ್ತದೆ. ಊರಿಗೆಲ್ಲ ಅದು ಸಂಭ್ರಮವನ್ನ ತರುತ್ತದೆ. ಆದರೆ ಆ ಕುಟುಂಬಕ್ಕೆ ಮಾತ್ರ ಆ ದಿನ ಬಂತೆಂದರೆ ಸಾಕು. ಇವತ್ತು ಕೂಡ ಸಂಭ್ರಮದ ಬದಲಿಗೆ ಆ ಕರಾಳ ಮುಂಜಾನೆಯ ನೆನಪು ಹರಿದು ಬಂದು ರಕ್ತ ಮತ್ತು ಮಾಂಸದ ಆಕ್ರಂದವನ್ನೇ ಎದೆಯನ್ನ ಹಿಂಡಿ ಹಿಂಸಿಸುತ್ತದೆ. ಕ್ರೂರ ವಿಧಿ ಆಟವಾಡಿದ ಆ ಘಟನೆ ಆ ಕುಟುಂಬದ ಪಾಲಿಗೆ ಜೀವನ ಪರ್ಯಂತ ಆರದ ಘೋರ ಗಾಯವಾಗಿ ಉಳಿದು ಬಿಟ್ಟಿತ್ತು. ಆದರೆ ಒಂದು ಪುರಾಣದ ಪ್ರಕಾರ ಭೀಮನ ಅಮಾವಾಸ್ಯೆಯ ದಿನ ಸಾವನ್ನಪ್ಪದಂತ ವ್ಯಕ್ತಿ ಸ್ವರ್ಗವನ್ನೇ ಸೇರುತ್ತಾನೆ ಎನ್ನುವ ಒಂದು ವಿಚಿತ್ರ ನಂಬಿಕೆ ಕೂಡ ಇದೆ. ಆಷಾಢ ಮುಗಿಯಿತು, ಇನ್ನು ಶ್ರಾವಣ ಪ್ರಾರಂಭ. ಹಬ್ಬಗಳ ಸಾಲಲ್ಲಿ ಕಳೆಗಟ್ಟಿದ ಮನೆ, ತೋರಣ, ಹೂವಿನ ಅಲಂಕಾರ, ತಿಂದು ಸುಸ್ತಾಗುವಷ್ಟು ನಾನಾ ರೀತಿಯ ಅಡುಗೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬಗಳು ಶುರುವಾಗುವುದೇ ಶ್ರಾವಣ ಮಾಸದಿಂದ. ದಕ್ಷಿಣ ಭಾರತದಲ್ಲಿ ಶ್ರಾವಣ ಮಾಸದಲ್ಲಿ ಮೊದಲ ಹಬ್ಬ ಎಂದರೆ ಅದು ಭೀಮನ ಅಮಾವಾಸ್ಯೆ ಹಾಗೂ ಆಷಾಢದ ಕೊನೆ. ಮನೆಯ ಹೆಣ್ಣು ತನ್ನ ಗಂಡ ಸೋದರರ ಜೀವನದ ಒಳತಿಗಾಗಿ ಮಾಡುವ ಪೂಜೆಯೇ ಈ ಭೀಮನ ಅಮಾವಾಸ್ಯೆ. ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಅಥವಾ ಪತಿ ಸಂಜೀವಿನಿ ಪೂಜೆ ಅಥವಾ ದೀಪಸ್ತಂಭ, ಈ ಪೂಜೆಯನ್ನ ಕರ್ನಾಟಕದಲ್ಲಿ ಆಷಾಢ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ. ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಈ ವ್ರತವನ್ನ ಆಚರಣೆ ಮಾಡುತ್ತಾರೆ. ಈ ಅಮಾವಾಸ್ಯೆಯ ದಿನದಂದು ಮಹಿಳೆಯರು ದೈವಿಕ ದಂಪತಿಗಳಾದಂತಹ ಶಿವ ಮತ್ತು ಪಾರ್ವತಿ ದೇವಿಯನ್ನ ಪೂಜಿಸುತ್ತಾರೆ.
ಭೀಮನ ಅಮಾವಾಸ್ಯೆಯ ವ್ರತದ ಕುರಿತು ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇದೆ. ಒಬ್ಬ ರಾಜ ಅವನ ಮಗ ಅಂದ್ರೆ ರಾಜಕುಮಾರ ಅಕಾಲಿಕವಾಗಿ ಮೃತನಾಗುತ್ತಾನೆ. ರಾಜನು ತನ್ನ ಮಗನ ಮದುವೆಯನ್ನು ಅದ್ದೂರಿಯಾಗಿ ಮಾಡುತ್ತಿದ್ದನು. ಆದರೂ ಮೃತ ಮಗನಿಗೆ ಮಗಳನ್ನು ಕೊಡಲು ಮುಂದೆ ಬಂದವರಿಗೆ ಬಹುಮಾನ ಘೋಷಿಸುವ ಮೂಲಕ ಸತ್ತ ಮಗನಿಗೆ ಮದುವೆ ಮಾಡಲು ನಿರ್ಧಾರ ಮಾಡುತ್ತಾನೆ. ಈ ಸಮಯದಲ್ಲಿ ಬಡ ಬ್ರಾಹ್ಮಣನೊಬ್ಬ ತನ್ನ ಮಗಳನ್ನು ಮೃತ ರಾಜಕುಮಾರನೊಂದಿಗೆ ಮದುವೆ ಮಾಡಲು ಮುಂದಾಗುತ್ತಾನೆ. ಅದ್ದೂರಿಯಾಗಿ ಈ ಮದುವೆ ಕೂಡ ನಡೆಯುತ್ತದೆ. ಅದು ಅಮಾವಾಸ್ಯೆಯ ದಿನ ಅಂದ್ರೆ ಆಷಾಢದ ಕೊನೆಯ ದಿನ. ವಿವಾಹ ಮಹೋತ್ಸವ ಮುಗಿದ ನಂತರ ಮೃತ ರಾಜಕುಮಾರನ ಪಾರ್ಥಿವ ಶರೀರವನ್ನ ಅಂತಿಮ ವಿಧಿವಿಧಾನಕ್ಕಾಗಿ ಭಾಗೀರಥಿ ನದಿ ಬಳಿ ತರಲಾಗುತ್ತದೆ. ಜನರು ಪೈರುಗಳನ್ನು ಸಿದ್ಧಪಡಿಸುತ್ತಿದ್ದಂತೆಯೇ ಗುಡುಗು ಸಹಿತ ಭಾರೀ ಮಳೆಗೆ ಜನರು ಭಯಭೀತರಾಗಿ ಮೃತದೇಹ ಮತ್ತು ಬಾಲಕಿಯನ್ನು ಅಲ್ಲಿಗೆ ಬಿಟ್ಟು ಓಡುತ್ತಾರೆ. ಈ ಸಮಯದಲ್ಲಿ ಬಾಲಕಿಯ ತಾಯಿ ಪ್ರತಿ ವರ್ಷ ತಪ್ಪದೆ ಜ್ಯೋತಿರ್ಭೀಮೇಶ್ವರಿ ವ್ರತವನ್ನ ಆಚರಿಸುತ್ತಿದ್ದಳು. ಆ ದಿನ ಅವಳಿಗೆ ನೆನಪಾಗಿ ಆ ಹುಡುಗಿಗೆ ಈ ವ್ರತದ ಬಗ್ಗೆ ಹೇಳಿಕೊಡುತ್ತಾಳೆ. ಅವಳು ನದಿಯಲ್ಲಿ ಸ್ನಾನ ಮಾಡಿ 2 ದೀಪಗಳನ್ನ ರೂಪಿಸುತ್ತಾಳೆ ಮತ್ತು ದೀಪಗಳಿಗೆ ಬತ್ತಿಯನ್ನು ರೂಪಿಸುವ ಸಸ್ಯದ ನಾರನ್ನ ಹೊರತೆಗೆದು ಅಕ್ಕಿ, ಗೋಧಿ ಹಾಗೂ ಆ ದೀಪಕ್ಕೆ ನೀರು ಸುರಿದು ಮಣ್ಣಿನಿಂದ ಭಂಡಾರ ಮಾಡುತ್ತಾಳೆ. ಆಕೆ ಎಲ್ಲಾ ಚಟುವಟಿಕೆಗಳಿಗೆ ಶಿವ ಮತ್ತು ಪಾರ್ವತಿ ಮೂಕ ಪ್ರೇಕ್ಷಕರಾಗಿದ್ದರು ಮತ್ತು ಆಕೆಯ ಭಕ್ತಿಗೆ ಸಂತೋಷಪಟ್ಟು ಅವಳನ್ನು ಆಶೀರ್ವದಿಸುತ್ತಾರೆ. ಆ ಸ್ಥಳದಲ್ಲಿ ಲಭ್ಯವಿದ್ದ ವಸ್ತುಗಳನ್ನು ಕೊಟ್ಟು ತನ್ನ ಪೂಜೆಯನ್ನ ಮುಗಿಸುತ್ತಾಳೆ. ಪೂಜೆ ಮುಗಿಯುವ ಮುನ್ನವೇ ಶಿವ ಮತ್ತು ಪಾರ್ವತಿ ಪ್ರತ್ಯಕ್ಷರಾಗಿ ಮಣ್ಣಿನ ಭಂಡಾರವನ್ನು ಶಿವನಿಂದ ಒಡೆಯಲಾಗುತ್ತದೆ. ಅಲ್ಲದೆ ಆಕೆಯ ಬಳಿ ಶಿವ ವರವನ್ನು ಕೇಳಲು ಹೇಳುತ್ತಾನೆ. ಆಗ ಬಾಲಕಿ ತನ್ನ ಗಂಡನ ಮರುಜನ್ಮಕ್ಕೆ ಬೇಡಿಕೊಳ್ಳುತ್ತಾಳೆ. ಶಿವ ಪಾರ್ವತಿ ಆಕೆಯ ವರವನ್ನ ಪೂರೈಸುತ್ತಾರೆ. ಈ ಘಟನೆಯ ನಂತರ ಜ್ಯೋತಿರ್ಭೀಮೇಶ್ವರ ವ್ರತವು ಇನ್ನೂ ಪ್ರಸಿದ್ಧಿಯಾಯಿತು ಎಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ. ತಂಬಿಟ್ಟು ದೀಪ ಅಥವಾ ತಂಬಿಟ್ಟು ದೀಪಂ ಮತ್ತು ಭಂಡಾರ ಹೊಡೆಯುವುದು ಭೀಮನ ಅಮಾವಾಸ್ಯೆಯ ವ್ರತದ ಮುಖ್ಯ ಅಂಶಗಳಾಗಿವೆ. ಭೀಮನ ಅಮಾವಾಸ್ಯೆ ಎಂದು ಕರೆಯಲ್ಪಡುವ ಇದು ಕರ್ನಾಟಕದಲ್ಲಿ ಮಹಿಳೆಯರು ನಡೆಸುವ ಪ್ರಮುಖ ಒಂದು ಹಿಂದೂ ಆಚರಣೆಯಾಗಿದೆ. ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆಯು ಭಗವಾನ್ ಶಿವ ಮತ್ತು ಪಾರ್ವತಿಗೆ ಸಮರ್ಪಿತವಾದಂತಹ ಅಮಾವಾಸ್ಯೆಯಾಗಿದೆ. ಭೀಮನ ಅಮಾವಾಸ್ಯೆ ಎಂದು ವಿವಾಹಿತ ಮತ್ತು ಅವಿವಾಹಿತ ಮಹಿಳೆಯರು ಮತ್ತು ಹುಡುಗಿಯರು ತಮ್ಮ ಪತಿ, ಸಹೋದರರು ಮತ್ತು ಮನೆಯಲ್ಲಿರುವ ಇತರ ಪುರುಷರ ದೀರ್ಘಾಯುಷ್ಯಕ್ಕಾಗಿ ಶಿವ ಮತ್ತು ಪಾರ್ವತಿ ದೇವಿಯಲ್ಲಿ ಈ ದಿನವನ್ನ ಪೂಜಿಸುತ್ತಾರೆ. ಕಾಳಿಕಾಂಬ ಎಂದು ಕರೆಯಲ್ಪಡುವ ಮಣ್ಣಿನಿಂದ ಮಾಡಿದ 1 ಜೋಡಿ ದೀಪಗಳು ಈ ದಿನದಂದು ಶಿವ ಮತ್ತು ಪಾರ್ವತಿ ದೇವಿಯನ್ನ ಪ್ರತಿನಿಧಿಸುತ್ತವೆ. ದೈವಿಕ ದಂಪತಿಗಳನ್ನು ಸಮಾಧಾನಗೊಳಿಸಲು ಮಂಗಳಕರ ದಿನವೆಂದು ಈ ಪೂಜೆಯನ್ನ ಇಲ್ಲಿ ಮಾಡುತ್ತಾರೆ. ಭೀಮನ ಅಮಾವಾಸ್ಯೆಯ ಮತ್ತೊಂದು ಪ್ರಮುಖ ವಿಶೇಷತೆ ಏನೆಂದರೆ ಕಡುಬು ತಯಾರಿಸುವುದು. ಈ ದಿನ ಹಿಟ್ಟಿನ ಉಂಡೆಗಳನ್ನ, ಕಡುಬುಗಳನ್ನ ಅಥವಾ ಮೋದಕಗಳನ್ನ ಕೂಡ ತಯಾರಿಸಿ ಅದರಲ್ಲಿ ನಾಣ್ಯವನ್ನಿಟ್ಟು ಈ ತಿನಿಸನ್ನು ಪೂಜೆಯ ಕೊನೆಯಲ್ಲಿ ಸಹೋದರ ಮತ್ತು ಚಿಕ್ಕ ಹುಡುಗರಿಗೆ ಒಡೆದು ಬಡಿಸುತ್ತಾರೆ. ಎಣ್ಣೆಯಲ್ಲಿ ಕರಿದ ಆಹಾರ ಪದಾರ್ಥವನ್ನು ಈ ದಿನ ಸೇವಿಸುವುದಿಲ್ಲ. ವಿವಾಹಿತ ಮಹಿಳೆಯರು ಮದುವೆಯಾದ 9 ವರ್ಷಗಳ ಕಾಲ ಭೀಮನ ಅಮಾವಾಸ್ಯೆಯನ್ನು ಕಡ್ಡಾಯವಾಗಿ ಆಚರಿಸುತ್ತಾರೆ. ಭೀಮನ ಅಮಾವಾಸ್ಯೆಯ ದಿನದಂದು ಮಹಿಳೆಯರು ಬೇಗ ಎದ್ದು ಶುಚಿಯಾಗಿ ಹೊಸ ಬಟ್ಟೆಯನ್ನು ಧರಿಸಿ ಮನೆಯ ಮುಂದೆ ರಂಗೋಲಿಯನ್ನ ಹಾಕುತ್ತಾರೆ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.